ಬಿಜೆಪಿ ಸರ್ಕಾರ ಇಂದು ರಾಜ್ಯದಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ. ಸಂಪೂರ್ಣವಾಗಿ ಆಡಳಿತ ಮಾಡುವಂಥ ದೃಷ್ಟಿಕೋನದಿಂದ ಸಂಪೂರ್ಣವಾಗಿ ವಿಫಲವಾಗಿದೆ ಬಿಜೆಪಿ ಸರ್ಕಾರ. ನಮ್ಮ ರಾಜ್ಯದಲ್ಲಿ ಸಂಸದರಿದ್ದು ರಾಜ್ಯಾಧ್ಯಕ್ಷರಿದ್ದು ಇವತ್ತು ಯಾವುದೇ ರೀತಿಯ ಕೆಲಸ ಕಾರ್ಯ ಬಿಜೆಪಿ ಸರ್ಕಾರದಿಂದ ಆಗ್ತಾ ಇಲ್ಲ. ಬಹುಶಃ ಬಿಜೆಪಿ ಸರ್ಕಾರದಲ್ಲಿ ಆಗುವಂಥದ್ದು ಒಂದೇ, ಒಂದು ವಿಕೆಟ್ ಮಂಚದ ಕೆಲಸ ಕಾರ್ಯದಿಂದ ಒಂದು ವಿಕೆಟ್ ಹೋಯಿತು. ಇವತ್ತು ಒಂದು ವಿಕೆಟ್ ಲಂಚ ತೆಗೆದುಕೊಂಡು ಇವತ್ತೊಂದು ವಿಕೆಟ್ ಹೋಯಿತು. ಬಹುಶಃ ಮಂಚ ಹಾಗೂ ಲಂಚದ ನಡುವಿನಲ್ಲಿ ಬಿಜೆಪಿ ಪಕ್ಷ ಇವತ್ತು ಸಿಲುಕಿ ಬಿದ್ದಿದೆ. ಬಹುಶಃ ಯಾವುದೇ ರೀತಿಯ ಜನಪರವಾದಂಥ ಕೆಲಸ ಕಾರ್ಯವನ್ನು ಮಾಡ್ತಿಲ್ಲ. ಅದರ ನಡುವಿನಲ್ಲಿ ಈ ಎಲ್ಲ ಪ್ರಕರಣವನ್ನು ಮುಚ್ಚಿಸಲು ತಮ್ಮ ಮಾಧ್ಯಮದ ಮುಖಾಂತರ ನಾನು ಹೇಳ್ತೇನೆ, ಇವತ್ತು ಬಿಜೆಪಿ ಸರ್ಕಾರ ಈ ಪ್ರಕರಣವನ್ನು ಮುಚ್ಚಿಸಲು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತದೆ. ಆ ಪ್ರಯತ್ನ ಏನಂದರೆ ಈ ಧರ್ಮದ ವಿಷ ಬೀಜವನ್ನು ಬಿತ್ತುವಂಥ ಪ್ರಯತ್ನವನ್ನು ಮಗದೊಮ್ಮೆ ಬಿಜೆಪಿ ಸರ್ಕಾರ ಮಾಡ್ತದೆ. ಇವತ್ತು ಜಾತಿಯ ನಡುವಿನಲ್ಲಿ ವಿಷ ಬೀಜವನ್ನು ಬಿತ್ತುವಂಥ ಕೆಲಸ ಕಾರ್ಯವನ್ನು ಬಿಜೆಪಿ ಸರ್ಕಾರ ಮಾಡ್ತಾ ಉಂಟು. ಇವತ್ತು ಅಮಾಯಕರಿಗೆ ತೊಂದರೆ ಕೊಡುವಂಥ ಕೆಲಸ ಕಾರ್ಯವನ್ನು ಇವತ್ತು ಬಿಜೆಪಿ ಸರ್ಕಾರ ಮಾಡ್ತಾ ಉಂಟು. ವ್ಯಾಪಾರಸ್ಥರಿಗೆ, ಅಲ್ಪಸಂಖ್ಯಾತರಿಗೆ. ಬಹುಶಃ ಇವತ್ತು ಮೊನ್ನೆ ನಾನು ಎಲ್ಲೋ ಪುತ್ತೂರಿನಲ್ಲಿ ನೋಡಿದ್ದೆ, ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರೆ ಸಂದರ್ಭದಲ್ಲಿ ಮುಸಲ್ಮಾನರ ರಿಕ್ಷಾದಲ್ಲಿ ಹಿಂದೂಗಳು ಪ್ರಯಾಣ ಮಾಡಬಾರ್ದೆಂಬ ಒಂದು ರೀತಿಯ ಒಂದು ಸರ್ವಾಧಿಕಾರಿ ಧೋರಣೆಯನ್ನು ಮಾಡುವಂಥ ಸನ್ನಿವೇಶ ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಾವು ಕಾಣ್ತಿದ್ದೇವೆ. ಎಲ್ಲಿ ಹೋಗ್ತಿದ್ದೆ ನಮ್ಮ ಜಿಲ್ಲೆ ಪ್ರಗತಿಪರವಾದಂಥ ಜಿಲ್ಲೆ. ನಮ್ಮ ಜಿಲ್ಲೆಯಲ್ಲಿ 152 ಫಸ್ಟ್ ಗ್ರೇಡ್ ಕಾಲೇಜ್ಗಳಿವೆ, 7 ಮೆಡಿಕಲ್ ಕಾಲೇಜ್ಗಳಿವೆ, 13 ಇಂಜಿನಿಯರಿಂಗ್ ಕಾಲೇಜ್ಗಳಿವೆ. ಎಲ್ಲ ರೀತಿಯ ರೋಡ್ವೇಸ್, ಏರ್ವೇಸ್, ವಾಟರ್ವೇಸ್ ಎಲ್ಲ ರೀತಿ ಜಿಲ್ಲೆ ಇವತ್ತು ಅಭಿವೃದ್ಧಿಯ ಹಾದಿಯನ್ನು ಹಿಡ್ಕೊಳ್ಳುವ ಬದಲಿಗೆ ನಮ್ಮ ಜಿಲ್ಲೆಯು ಈ ಕೋಮು ವಿಷ ಬೀಜದ ಹಾದಿಯನ್ನು ಹಿಡ್ಕೊಂಡು ನೋಡುವುದು ಬಹಳಷ್ಟು ದುಃಖಕರವಾದಂಥ ಸಂಗತಿ. ಬಹುಶಃ ನನ್ನ ಜಿಲ್ಲೆಯ ಪ್ರಜ್ಞಾವಂತ ಜನರ ಹತ್ರ ದಯವಿಟ್ಟು ನಾವು ಕಳಕಳಿಯಲ್ಲಿ ವಿನಂತಿ ಮಾಡುವುದು, ಇಂಥ ಮತೀಯವಾದಿ ಶಕ್ತಿಗಳಿಗೆ ಅವಕಾಶವನ್ನು ಮಾಡಿಕೊಡಬೇಡಿ. ನಮ್ಮ ಜಿಲ್ಲೆ ಸೌಹಾರ್ದತೆಯ ಜಿಲ್ಲೆ, ನಮ್ಮ ಜಿಲ್ಲೆ ಶಾಂತಿಯುತ ಜಿಲ್ಲೆ, ನಮ್ಮ ಜಿಲ್ಲೆ ಪ್ರಗತಿಯುತ ಜಿಲ್ಲೆ. ನಮ್ಮ ಜಿಲ್ಲೆಯಲ್ಲಿ ಅಭಿವೃದ್ಧಿಗೆ ಹೆಚ್ಚು ಒತ್ತನ್ನು ಕೊಡಿ ಎಂಬ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತಿದ್ದೇನೆ. ಬಹುಶಃ ಇವತ್ತು ಬೆಲೆ ಏರಿಕೆ ವಿಚಾರದಲ್ಲಿಯೂ ಕೂಡ ಬೆಲೆ ಏರಿಕೆ ಗಗನಕ್ಕೆ ಮುಟ್ಟಿದೆ. ಇವತ್ತು ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಲಿ, ಯಾವುದೇ ರೀತಿಯ ದಿನ ಸಾಮಗ್ರಿಗಳ ಬೆಲೆ ಏರಿಕೆ ಆಗಲಿ, ಎಲ್ಲವೂ ಕೂಡ ಇವತ್ತು ಗಗನಕ್ಕೆ ಮುಟ್ಟುವಂಥ ಕೆಲಸ ಕಾರ್ಯ ಆಗಿದೆ. ಈ ಬಿಜೆಪಿ ಸರ್ಕಾರ ಕಡು ಬಡವರಿಗೆ ಕೊರೋನಾ ಸಂದರ್ಭದಲ್ಲಿ ಕಡು ಬಡವರ ಹೊಟ್ಟೆಗೆ ಚೂರಿ ಹಾಕುವಂಥ ಕೆಲಸ ಕಾರ್ಯವನ್ನು ಮಾಡಿತು. ಇವತ್ತು ಸಂತೋಷ್ ಪ್ರಕರಣ ನೋಡಿದರೆ ಮಾಧ್ಯಮ ವರ್ಗದ ಜನ, ಇವರು ಸಂತೋಷ್ ಅವರು ಒಬ್ಬ ಗುತ್ತಿಗೆದಾರರು. ಅಂಥ ಮಾಧ್ಯಮ ವರ್ಗದ ಜನರಿಗೂ ಕೂಡ 40% ಕಮಿಷನ್ನಿನ ಒಂದು ಬಂಡವಾಳವನ್ನು ಹೊರೆಯನ್ನು ಹಾಕಿ ಅವರ ಜೀವನವನ್ನು ಕೂಡ ಅಸ್ವಸ್ಥ ಮಾಡಿದೆ. ಇನ್ನು ಉಳಿದದ್ದು ಅಗರ್ಭ ಶ್ರೀಮಂತರು ಮಾತ್ರ. ಇವರಿಗೂ ಕೂಡ ಕಾಲ ಇದೆ. ಈ ಬಿಜೆಪಿ ಸರ್ಕಾರ ಇವರನ್ನೂ ಕೂಡ ಬಿಡುವುದಿಲ್ಲ ಎಂಬ ಮಾತನ್ನು ಹೇಳಲಿಕ್ಕೆ ಬಯಸ್ತಿದ್ದೇನೆ.